ಮೂಡುಬಿದಿರೆ ಪೇಂಟೆಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಸಮಿತ್ ರಾಜ್ ದರೆಗುಡ್ಡೆಯ ವಿರುದ್ಧ ಜನಾಂದೋಲನ ಪ್ರತಿಭಟನೆ ನಂಬಿಕೊಂಡು SIT ತನಿಖೆಗೆ ಆಗ್ರಹವನ್ನು ಮಾಡಿ ಶಾಸಕರ ಮೌನವನ್ನು ನಾವು ಮೊನ್ನೆ ಪ್ರತಿಭಟನೆಯಲ್ಲಿ ಪ್ರಶ್ನಿಸಿದ್ದೆವು. ಅದಕ್ಕೆ ಪ್ರತಿಕಾರವಾಗಿ ಶಾಸಕರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಬಹುಶಃ ಆ ಪತ್ರಿಕಾಗೋಷ್ಠಿಯನ್ನು ನಾವು ಕೂಡ ಭಾಳ ಸೂಕ್ಷ್ಮತೆಯಿಂದ ಗಮನವನ್ನು ಮಾಡಿದ್ವಿ. ಆ ಪತ್ರಿಕಾಗೋಷ್ಠಿ ಶಾಸಕರು ಕರೆದಂಥ ಪತ್ರಿಕಾಗೋಷ್ಠಿ ಒಂದಂತೂ ಸತ್ಯ, ಶಾಸಕರು ಒಬ್ಬರು ಕಲಾವಿದರು ಅಂತೂ ಸತ್ಯ. ತುಳು ರಂಗಭೂಮಿಯಲ್ಲಿ ನಟನೆಯನ್ನು ಮಾಡಿದವರಂತೂ ಸತ್ಯ. ಬಹುಶಃ ಅವರ ಪತ್ರಿಕಾಗೋಷ್ಠಿಯನ್ನು ಯಾರಾದರೂ ನೋಡಿದರೆ ನಿಜವಾಗಿಯೂ ಕೂಡ ಇಂಥ ಒಂದು ಅಮಾಯಕ ಶಾಸಕರು ನಮ್ಮ ಜೊತೆ ಇದ್ದಾರಂತ ಒಂದು ಭಾವನೆ ಅಂತೂ ಬರ್ತದೆ, ಅದು ಖಡಾಖಂಡಿತವಾಗಿ ಬರ್ತದೆ. ಬಹುಶಃ ಆ ರೀತಿ ಪತ್ರಿಕಾಗೋಷ್ಠಿ ನನಗಂತೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವರು ಮಾಡುವುದೊಂದು ಹೇಳುವುದೊಂದು, ಇದು ಸ್ಪಷ್ಟವಾಗಿ ನಾನು ಹೇಳಬಲ್ಲೆ. ಅವರ ಪತ್ರಿಕಾಗೋಷ್ಠಿಗೂ ಮತ್ತು ಅವರ ನೈಜ ಜೀವನಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಬಹುಶಃ ಮೊನ್ನೆ ಪತ್ರಿಕಾಗೋಷ್ಠಿ ಕರೆದಂಥ ಸಂದರ್ಭದಲ್ಲಿ ಅವರು ಮಾತನಾಡುವಾಗ ಒಂದು ವಿಚಾರವನ್ನು ಹೇಳಿದರು. ಹಿಂದೂ ಸಂಘಟನೆಯ ಕಾರ್ಯಕರ್ತರು ಯಾರಿಗೂ ಕೂಡ ತೊಂದರೆ ಆದರೆ ನಾನು ಅವರ ಜೊತೆ ಇದ್ದೇನೆ. ಆದರೆ ಒಂದು ವಿಚಾರವನ್ನು ಹೇಳಲಿಲ್ಲ, ಹಿಂದೂ ಸಂಘಟನೆಯ ಕಾರ್ಯಕರ್ತರಿಂದ ಬೇರೆಯವರಿಗೆ ತೊಂದರೆ ಆದರೆ ಅಂಥ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಬಿಡುವುದಿಲ್ಲ ಎಂಬ ಮಾತನ್ನು ಅವರು ಹೇಳಿಲ್ಲ. ಯಾಕೆಂದರೆ ಅವರ ಜೊತೆ ಇದ್ದಂತಹ ಬಲಗೈ ಭಟ್ಟನಾಗಿದ್ದಂಥ ಸಮಿತ್ ರಾಜ್ ಇವತ್ತು ತೊಂದರೆ ಕೊಟ್ಟಂಥ ಸಂದರ್ಭದಲ್ಲಿ, ಈ ಕ್ಷೇತ್ರದ ಹೆಸರಿಗೆ ಒಂದು ಕಪ್ಪು ಚುಕ್ಕೆ ತರುವಂಥ ಸಂದರ್ಭದಲ್ಲಿ ಶಾಸಕರಾದಂಥ ಉಮಾನಾಥ್ ಕೋಟ್ಯಾನ್ರವರು ಒಂದು ತುಟಿ ಪಿಟಿ ಬಿಚ್ಚಲಿಲ್ಲ. ಶಾಸಕರಾದ ಉಮಾನಾಥ್ ಕೋಟ್ಯಾನ್ರವರು ಯಾವುದೇ ಆದಂಥ ಕ್ರಮವನ್ನು ತೆಗೆಯಲಿಲ್ಲ. ನಮ್ಮ ಪ್ರಶ್ನೆ ಇರುವುದು, ಯಾಕೆ ಶಾಸಕರಾದಂಥ ಉಮಾನಾಥ್ ಕೋಟ್ಯಾನ್ರವರು ಮೌನವನ್ನು ವಹಿಸಿದ್ದಾರೆ? ಅವರು ಪತ್ರಿಕಾಗೋಷ್ಠಿ ಕರೆದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಅಭಯ್ ಚಂದ್ರ ಜೈನ್ರವರ ವಿಚಾರ ಕೂಡ ಮಾತನಾಡಿದರು. ಅಭಯ್ ಚಂದ್ರ ಜೈನ್ರವರು ಪ್ರತಿಭಟನೆಯಲ್ಲಿ ಮಾತನಾಡಿದ್ದ ಮಾತುಗಳು ನನಗೆ ಇವತ್ತು ಕೂಡ ನೆನಪಿದೆ. ದುಷ್ಟರಿಗೆ ನಾನು ಗೂಂಡಂತ ಮಾತನ್ನು ಹೇಳಿದ್ದಾರೆ. ಸನ್ಮಾನ್ಯ ಅಭಯ್ ಚಂದ್ರ ಜೈನ್ರವರು ಸಚಿವರಿದ್ದಂಥ ಸಂದರ್ಭದಲ್ಲಿ, ಶಾಸಕರಿದ್ದಂಥ ಸಂದರ್ಭದಲ್ಲಿ, ಅಮರನಾಥ್ ಶೆಟ್ಟಿ ಅವರು ಸಚಿವರಿದ್ದಂಥ ಸಂದರ್ಭದಲ್ಲಿ, ಶಾಸಕರಿದ್ದಂಥ ಸಂದರ್ಭದಲ್ಲಿ ಈ ಜೈನ ಕಾಶಿಯ ಹೆಸರನ್ನು ಎತ್ತರ ಶಿಖರಕ್ಕೆ ತರುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ ಹೊರತು ಈ ಮೂಡುಬಿದಿರೆಯ ಹೆಸರಿಗೆ ಕಳಂಕ ತರುವಂಥ ಕೆಲಸ ಕಾರ್ಯ ಅಭಯ್ ಚಂದ್ರ ಜೈನ್ ಆಗಲಿ ಅಮರನಾಥ್ ಶೆಟ್ಟಿ ಅವರು ಮಾಡಲಿಲ್ಲ. ಮೂಡುಬಿದಿರೆ ವಿಧಾನಸಭಾ ಕ್ಷೇತ್ರಕ್ಕೆ ಕಳಂಕ ತರುವಂಥ ಕೆಲಸ ಕಾರ್ಯ ಯಾರಾದರೂ ಮಾಡಿದರೆ ಅದು ಉಮಾನಾಥ್ ಕೋಟ್ಯಾನ್ರವರು ಶಾಸಕರಾದ ನಂತರ ಅವರ ಬಲಗೈ ಬಂಟನಾದಂತಹ ಸಮಿತ್ ರಾಜ್ ದರೆಗುಡ್ಡೆ ಅವರು ಇಲ್ಲಿ ರೋಲ್ ಕಾಲ್ ದಂಧೆ, ಇಲ್ಲಿ ಬ್ಲ್ಯಾಕ್ ಮೇಲ್ ದಂಧೆ, ಇಲ್ಲಿ CD ದಂಧೆಯನ್ನು ಮಾಡುವ ಮುಖಾಂತರ ಇವತ್ತು ಮೂಡುಬಿದಿರೆಗೆ ಕೆಟ್ಟ ಹೆಸರನ್ನು ತರುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ.